ಈಗ ಸನ್ಮಾನ ಪತ್ರವನ್ನು ವಾಚಿಸಲಿಕ್ಕಿದ್ದಾರೆ ನಮ್ಮವರೇ ಆದ ಯುವರಾಜ್ ಮುಚ್ಚೂರು. ಯಕ್ಷಕೂಟ ಮುಚ್ಚೂರು ಇದರ ಆಶ್ರಯದಲ್ಲಿ ದಿನಾಂಕ 27/8/2023 ಮುಚ್ಚೂರು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ 19ನೇ ವರ್ಷದ ಮುಚ್ಚೂರು ಯಕ್ಷ ಸಂಭ್ರಮ ಕಾರ್ಯಕ್ರಮದಲ್ಲಿ ಯಕ್ಷರಂಗದ ಅನರ್ಘ್ಯರತ್ನ ಶ್ರೀ ಪೆರ್ಮುದೆ ಜಯಪ್ರಕಾಶ್ ಶೆಟ್ಟಿ ಇವರಿಗೆ ಸಹೃದಯಿ ಕಲಾಭಿಮಾನಿಗಳ ಸಮಕ್ಷಮ ಸಮರ್ಪಿಸಿದ ಸನ್ಮಾನ ಪತ್ರ. ಗೌರವಾನ್ವಿತರೆ, ಕಲಾ ಸರಸ್ವತಿಯ ಪರಿಪೂರ್ಣ ಕಾರುಣ್ಯದಿಂದ ತೆಂಕುತಿಟ್ಟಿನ ಯಕ್ಷಗಾನಕ್ಕೆ ಅನುಗ್ರಹಿತವಾದ ಅಮೂಲ್ಯ ನಿಧಿಯಾಗಿ, ಅನರ್ಘ್ಯ ರತ್ನರಾಗಿ, ಸರ್ವಾಂಗ ಸೌಂದರ್ಯಕ್ಕೆ ಪರ್ಯಾಯ ನಾಮವಾಗಿ, ಸರ್ವಕಾಲಿಕ ಶ್ರೇಷ್ಠರ ಸಾಲಿನಲ್ಲಿ ಸ್ವಾಭಿಮಾನ ಸಲ್ಲಬಹುದಾದ ಹೆಸರು ತಮ್ಮದು. ಯಕ್ಷರಾತ್ರಿಗಳನ್ನು ನಿರಂತರವಾಗಿ ದೀಪ್ತವಾಗಿಸಿದ ಅನನ್ಯ ಪ್ರತಿಭೆ, ಸಹ ಕಲಾವಿದರ ಪಾಲಿನ ಸೌಭಾಗ್ಯ ಸೌಗಂಧಿಗೆ, ಸಾಧನಾಶೀಲರ ಬೆರಗು, ಸಂಘಟಕದ ಬತ್ತಳಿಕೆಯ ಅಕ್ಷಯ ನಿಧಿಯಾಗಿ, ಸತ್ಕೀರ್ತಿಯ ಸೌಮೇರು ಕಾದ್ರಿಯಲ್ಲಿ ವಿರಾಜಮಾನರಾದ ಅಪೂರ್ವ ಕಲಾ ಚೈತನ್ಯ ತಾವು. 1975 ಏಪ್ರಿಲ್ 26ರಂದು ಕುಡಾಲಗುತ್ತು ಬಾಲಕೃಷ್ಣ ಶೆಟ್ಟಿ ಹಾಗೂ ಲೀಲಾವತಿ ದಂಪತಿಗಳ ಪುತ್ರರಾಗಿ ಜನಿಸಿದಿರಿ. ಬಾಲ್ಯದಲ್ಲಿಯೇ ಯಕ್ಷಗಾನ ಆಸಕ್ತರಾದ ತಾವು ಕೋಳಿಯೂರು ರಾಮಚಂದ್ರರಾವ್ ಇವರಿಂದ ಯಕ್ಷಗಾನ ನಾಟ್ಯಾಭ್ಯಾಸವನ್ನು ಕಲಿತು 15 ವರ್ಷ ಪ್ರಾಯದಲ್ಲೇ ಕಟೀಲು ಮೇಳದಲ್ಲಿ ನಿತ್ಯ ವೇಷದೊಂದಿಗೆ ರಂಗ ಪ್ರವೇಶಿಸಿದ ತಾವು ಯಕ್ಷಗಾನದಲ್ಲಿ ಬೆಳೆದು ನಿಂತ ಪರಿ ಬೆರಗುಗೊಳಿಸುವಂಥದ್ದು. ಆಟವಿರಲಿ ಕೂಟವಿರಲಿ ಪೌರಾಣಿಕ ಪಾತ್ರಗಳನ್ನು ಸಚೇತನವಾಗಿ ಕಡೆದು ನಿಲ್ಲಿಸಿ ಅದರ ಅಂತರಂಗ ದರ್ಶನ ಮಾಡಿಸುತ್ತಾ ಪ್ರೇಕ್ಷಕ ಪ್ರಭು ರಸಲೋಕ ವಿಹಾರಿಯಾಗುವಂತೆ ಮಾಡಬಲ್ಲ ಸಾಮರ್ಥ್ಯ ತಮ್ಮದು. ಪೆರುವಾಯಿ ನಾರಾಯಣ ಶೆಟ್ಟರ ದಟ್ಟ ಪ್ರಭಾವದಿಂದ ರೂಪುಗೊಂಡ ತಮ್ಮ ಅರ್ಥಗಾರಿಕೆ ಶೈಲಿ, ಉತ್ಕೃಷ್ಟ ಕಲ್ಪನಾಶೀಲತೆ, ಭಾವ ವಿಚಾರಗಳ ಹದವಾದ ಸಮ್ಮಿಶ್ರಣ, ಉತ್ತಮ ಪ್ರತ್ಯುತ್ಪನ್ನ ಮತಿತ್ವ ತಮ್ಮನ್ನು ಮಾತಿನ ಲೋಕದ ಮಂದಾರವಾಗಿಸಿತು. ನಾಟಕೀಯ ಕಿರೀಟ ಪುಂಡುವೇಷ, ಸರ್ವ ಪಾತ್ರಗಳಿಗೂ ಸಲ್ಲುವ ಆಳ್ತನ, ಸಕಲ ಸ್ವಭಾವದ ಪಾತ್ರಗಳಿಗೂ ಒಪ್ಪುವ ಅಪೂರ್ವ ಕಂಠಶ್ರೀ, ಮುಖಭಾವಾಭಿವ್ಯಕ್ತಿಗೆ ಪೂರಕ ಮುಖವರ್ಣಿಕೆ, ಒಪ್ಪವರ್ಣದ ವಸ್ತ್ರಾಲಂಕಾರ, ಅಧಿಕಾರಿಕವಾದ ಹೆಜ್ಜೆಗಾರಿಕೆ, ಹಿತಮಿತ ಅಭಿನಯ, ಸರಾಗವಾಗಿ ಹರಿವ ಚಿಂತನ ಲಹರಿಗಳು, ರಸೋಜ್ವಲವಾದ ಪಾತ್ರ ನಿರ್ವಹಣೆ, ದೇವೇಂದ್ರ, ಅರ್ಜುನ, ಋತುಪರ್ಣ, ತಾಮ್ರಧ್ವಜ, ಅತಿಕಾಯ, ರಕ್ತಬೀಜ, ಕೌರವ, ಬಲಿ, ಹಿರಣ್ಯಕಶಪ, ಕಂಸ, ಕೃಷ್ಣ, ಶ್ರೀರಾಮ, ವಿಷ್ಣು, ಸುಧನ್ವ, ಜಾಬಾಲಿ, ಭೃಗು ಹೆಸರಿಸುತ್ತಾ ಹೋದರೆ ಕೊನೆಗಾನದ ಪಾತ್ರ ವೈವಿಧ್ಯ ತಮ್ಮದು. 16 ವರ್ಷಗಳ ಕಾಲ ಕಟೀಲು ಮೇಳದಲ್ಲಿ ಪ್ರಸ್ತುತ ಟಿ ಶ್ಯಾಮ್ ಭಟ್ ಯಜಮಾನಿಕೆಯ ಹನುಮಗಿರಿ ಮೇಳದಲ್ಲಿ 16 ವರ್ಷಗಳಿಂದ ಕಲಾ ಸೇವೆಯನ್ನು ಗೈಯುತ್ತಿರುವ ತಮಗೆ ಕ್ಷೇತ್ರ ಮಾತೆಯಾದ ಶ್ರೀ ದುರ್ಗಾಪರಮೇಶ್ವರಿಯು ಇಷ್ಟಾರ್ಥವನ್ನಿತ್ತು ಹರಸಲಿ ಎಂಬುದು ಕಲಾಭಿಮಾನಿಗಳಾದ ನಮ್ಮ ಹರಕೆ ಹಾರೈಕೆ. ಅಧ್ಯಕ್ಷರು, ಸರ್ವ ಸದಸ್ಯರು, ಯಕ್ಷಕೂಟ ಮುಚ್ಚೂರು ಹಾಗೂ ಗ್ರಾಮಸ್ಥರು. ತಾರೀಕು 27/8/2023, ಸ್ಥಳ ಮುಚ್ಚೂರು. ಧನ್ಯವಾದಗಳು. ಅತಿಥಿ ವರಣ್ಯರು ಹಾಗೆಯೇ ಫಲವಸ್ತು ಹಾಗೆಯೇ ಸನ್ಮಾನ ಪತ್ರವನ್ನು ಕೊಡಬೇಕು. ಕಲಾಭಿಮಾನಿಗಳು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಲದೆ ಊರು ಪರವೂರುಗಳಲ್ಲಿ ಕೂಡ ಹೆಸರಾಂತ ವ್ಯಕ್ತಿ ನಮ್ಮ ಪೆರ್ಮುದೆ ಜಯಪ್ರಕಾಶ್ ಶೆಟ್ಟಿ ಅವರಿಗೆ ನಮ್ಮ ಯಕ್ಷಕೂಟ ಮುಚ್ಚೂರು ಇದರ ಒಂದು ಸನ್ಮಾನ ಕಾರ್ಯಕ್ರಮ ಸನ್ಮಾನಿತರಿಂದ 2 ಮಾತು ನಮಗಾಗಿ. ಸಹೃದಯಿ ಕಲಾಭಿಮಾನಿಗಳೇ, ಹಾಗೆ ನನ್ನನ್ನು ಇವತ್ತು ಸನ್ಮಾನಿಸಿದ ಯಕ್ಷಕೂಟ ಮುಚ್ಚೂರು ಹಾಗೂ ವೇದಿಕೆಯಲ್ಲಿದ್ದಂತಹ ಅತಿಥಿ ಗಣ್ಯರಿಗೆಲ್ಲ ಅನಂತಾನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನನ್ನ ಒಂದೆರಡು ಅನಿಸಿಕೆಗಳು. ಯಕ್ಷಗಾನದಲ್ಲಿ ಒಬ್ಬ ಕಲಾವಿದ ತನ್ನ ನಟನಾ ಕೌಶಲವನ್ನು
ತನ್ನ ವಿದ್ವತ್ತನ್ನು ಪ್ರದರ್ಶಿಸಬೇಕು ಅಂತಾದರೆ ಅದಕ್ಕೆ ಪ್ರೇಕ್ಷಕರ ಪೂರಕವಾದಂತಹ ಅನುಕೂಲತೆ ಬೇಕೇ ಬೇಕಾಗ್ತದೆ. ನಾವು ಏನು ಮಾಡುವುದಿದ್ರೂ ಅದನ್ನು ಸರಿ ತಪ್ಪು ಅಂತ ಹೇಳುವುದಕ್ಕೆ ಪ್ರಪೂರ್ಣವಾದಂತಹ ಅಧಿಕಾರ ಇರುವುದು ನೋಡುವ ನಿಮಗೆ ಬಿಟ್ಟರೆ ನಮಗಲ್ಲ. ನಾವು ಮಾಡಿದ ಕಲೆಯನ್ನು ಉತ್ತಮವಾಗಬೇಕು ಅಂತ ನಾವು ಮಾಡಬಹುದು, ಆದರೆ ಜನಗಳ ಅಂತರಂಗದಲ್ಲಿ ಅದು ಹೇಗೆ ಪರಿಣಾಮವನ್ನು ಕೊಡ್ತದೆ ಎನ್ನುವುದು ನಮಗೇನು ಕಲ್ಪಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಒಬ್ಬ ಕಲಾವಿದ ಸನ್ಮಾನವನ್ನು ಪಡೆಯುತ್ತಾನೆ ಅಂತ ಇದ್ದರೆ ಅದು ನೋಡಿದವರು ಅವನನ್ನು ಗುರುತಿಸುವ ಮಟ್ಟ ಅಂತ ನಾನು ತಿಳಿದಂತಹ ತಿಳುವಳಿಕೆ. ಏನೇ ಇದ್ದರೂ 33 ವರ್ಷಗಳ ಕಾಲ ಈ ರಂಗದಲ್ಲಿ ನಾನು ದುಡಿದಿದ್ದೇನೆ. ಸಾಧಾರಣ ಮುಚ್ಚೂರು ದುರ್ಗಾ ಪರಮೇಶ್ವರಿ ಸನ್ನಿಧಿಗೆ ಅಷ್ಟೂ ವರ್ಷಗಳಿಂದಲೂ ನಾನು ವರ್ಷಂಪ್ರತಿ ಬರುವವ. ಸಾಧಾರಣ ನನ್ನ 16ನೇ ವರ್ಷದಲ್ಲಿ ಯಕ್ಷಗಾನಕ್ಕೆ ನಾನು ಕಾಲಿರಿಸಿದ್ದೇನೆ. ಈಗ ನನಗೆ 48 ಕಳೆದು 49ನೇ ವರ್ಷ. ಸಾಧಾರಣ 33 ವರ್ಷಗಳಿಂದ ಈ ಮುಚ್ಚೂರು ಪರಿಸರದಲ್ಲಿ ಬಹಳ ಕಡೆಗಳಲ್ಲಿ ನಾನು ಪ್ರದರ್ಶಿಸಿದ್ದುಂಟು ಯಕ್ಷಗಾನವನ್ನು, ತಾಳಮದ್ದಳೆಯಲ್ಲಿ, ಹೀಗೆಲ್ಲ. ನಾನು ಒಂದು ಹೇಳುವುದಕ್ಕೆ ಬಯಸ್ತೇನೆ, ಕಲಾವಿದನೊಬ್ಬ ರಂಗದಲ್ಲಿಯೂ ಕಲಾವಿದನಾಗಿ ಇರಬೇಕು, ರಂಗದಿಂದ ಕೆಳಗಿಳಿದ ಮೇಲೆ ಮನುಷ್ಯನಾಗಿಯೂ ಇರಬೇಕು. ಕೆಲವರು ರಂಗದಲ್ಲಿ ಕಲಾವಿದರಾಗಿರ್ತಾರೆ, ಕೆಳಗೆ ಮನುಷ್ಯರಾಗಿರುವುದಿಲ್ಲ. ಕೆಲವರು ಕೆಳಗೆ ಮನುಷ್ಯರಾಗಿರ್ತಾರೆ, ರಂಗದಲ್ಲಿ ಪರಿಪಕ್ವವಾದ ಕಲಾವಿದರಾಗಿರುವುದಿಲ್ಲ. ಎಲ್ರಿಗೂ ಅಂತಹ ಯೋಗ ಭಾಗ್ಯ ಸಿಗ್ತದೆ ಅಂತಲ್ಲ, ಆದಷ್ಟು ದೇವರು ಎಲ್ಲರಿಗೂ ಅಂತಹ ಒಂದು ಅನುಕೂಲವನ್ನು ಒದಗಿಸಲಿ ಅಂತ ನಾನು ಕೇಳುವುದು. ಮತ್ತು ಈ ರಂಗ ಮೊದಲೆಲ್ಲ ಏನೂ ಕೆಲಸ ಇಲ್ಲದೆ ಇದ್ದವರು ಆಟಕ್ಕೆ ಬರುವುದು ಅಂತ ಇತ್ತು. ಆದರೆ ದೇವರ ದಯದಲ್ಲಿ ಇತ್ತೀಚೆಗೆ ಸಾಧಾರಣ ನಾವು 10-20 ವರ್ಷಗಳಿಂದ ನೋಡ್ತಾ ಇದ್ದೇವೆ ಈ ರಂಗದಲ್ಲಿ ಆಗುತ್ತಿರುವಂತಹ ಬೆಳವಣಿಗೆ. ಈಗ ಎಲ್ಲ ಶಾಲಾ ಕಾಲೇಜುಗಳಲ್ಲಿಯೂ ಯಕ್ಷಗಾನ ತರಬೇತಿ ಆರಂಭ ಆಗಿದೆ. ಯಕ್ಷಗಾನ ಕಲಿಯುವ ಮಕ್ಕಳಿಗೆ ಅದರದ್ದೇ ಆದಂತಹ ಒಂದು ಪಠ್ಯ ಆರಂಭ ಆಗಿದೆ. ಅದರಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡ ಮಕ್ಕಳಿಗೆ ಪರೀಕ್ಷೆಯಲ್ಲಿ ಮಾರ್ಕ್ ಕೊಡುವುದಕ್ಕೆ ಆರಂಭ ಮಾಡಿದ್ದಾರೆ. ಹಾಗಾದರೆ ಯಕ್ಷಗಾನದ ಮಟ್ಟ ನಮ್ಮ ಈ ದೇಶದಲ್ಲಿ ಎಷ್ಟರ ಮಟ್ಟಿಗೆ ಬೆಳೆದಿದೆ ಅಂತ ನಿಮಗೆಲ್ಲ ಗೊತ್ತಾಗ್ತದೆ. ಸಹೃದಯತೆಯಿಂದ, ಸೌಜನ್ಯದಿಂದ ಒಬ್ಬ ಕಲಾವಿದ ಉದಾರತೆಯಿಂದ, ಸದ್ಬುದ್ಧಿಯಿಂದ ವರ್ತಿಸಿದ ಅಂತ ಇದ್ದರೆ ಯಾವ ಕಾಲಕ್ಕೂ ಈ ರಂಗದಲ್ಲಿ ತೊಡಗಿಸಿಕೊಳ್ಳುವ ಕಲಾವಿದನಿಗೆ ಕಲಾಭಿಮಾನಿಗಳು ಬಿಟ್ಟು ಹಾಕುವುದಿಲ್ಲ. ಒಂದು ಕಾಲದಲ್ಲಿ ಒಂದು ಹೊತ್ತಿನ ಊಟಕ್ಕೆ ಪರದಾಡಿದವ ನಾನು. ಬೇಸರ ಆಗ್ತದೆ ನನಗೆ ಹೇಳಲಿಕ್ಕೆ. ಮಧ್ಯಾಹ್ನ ಇದ್ದರೆ ರಾತ್ರಿ ಇರಲಿಲ್ಲ. ಆದರೆ ಈ ಹೊತ್ತು ನನಗಿಬ್ಬರು ಮಕ್ಕಳಿದ್ದಾರೆ, ಏನೂ ಕೊರತೆ ಮಾಡಲಿಲ್ಲ ದೇವರು. ಅಷ್ಟು ಕಟೀಲು ಮೇಳದಲ್ಲಿರುವಾಗಲೂ ನಾನೊಬ್ಬ ಕಲಾವಿದನಾಗಿ ರೂಪ ಪಡೆದವ. ಇತ್ತೀಚೆಗೆ ನಾನು ಟಿ ಶಾಂಭಟ್ರ ಮೇಳದಲ್ಲಿದ್ದೇನೆ. ಯಾವುದಕ್ಕೂ ಕೊರತೆ ಆಗಲಿಲ್ಲ. ಒಳ್ಳೆ ಮನೆ ಕಟ್ಟಿದ್ದೇನೆ, ಹೋಗುವುದಕ್ಕೆ ಬರುವುದಕ್ಕೆ ಬೈಕ್ ಕಾರಿದೆ. ಈ ಕಲೆ ನನಗೆ ಇದ್ದ ಕಾರಣ, ನನ್ನಲ್ಲಿದ್ದ ಕಾರಣ ಕಲಾಭಿಮಾನಿಗಳಾದ ನೀವು ಆಶೀರ್ವದಿಸಿದ್ದೀರಿ, ನನ್ನನ್ನು ಹರಸಿದ್ದೀರಿ. ಹೀಗೆ ಮುಂದಕ್ಕೂ ನನ್ನನ್ನು ನೀವೆಲ್ಲ ಪ್ರೋತ್ಸಾಹಿಸ್ತೀರಿ. ನಾನು ಏನಿದ್ರೂ ಎಷ್ಟು ಮಾಡಿದರೂ ಅದು ನಿಮ್ಮ ಕೊಡುಗೆ ಅಂತ ಹೇಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಯಕ್ಷಗಾನಂ ಗೆಲ್ಗೆ, ವಿಶ್ವಗಾನಂ.